ವಾಟ್ಸಪ್ ಗ್ರೂಪಿನ ಮೂಲಕ ಸಂಘಟಿಸಿ ಸಮಾಜಕ್ಕೆ ಅತ್ಯುತ್ತಮ ಸೇವೆಯನ್ನ ನೀಡುತ್ತಿರುವ ಯುವಕರ ಕಾರ್ಯ ಶ್ಲಾಘನೀಯ ಎಂದು ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಅವರು ಉಳ್ಳಾಲದ ಮಾಸ್ತಿಕಟ್ಟಿಯಲ್ಲಿ ಭಾನುವಾರ ಜರುಗಿದ ಮೇಲಂಗಡಿ ಕ್ರಿಕೆಟ್ ಕ್ಲಬ್, ಆಜಾದ್ ಫ್ರೆಂಡ್ಸ್ ಸರ್ಕಲ್ ಹಾಗೂ ಉಳ್ಳಾಲ ವಲಯದ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಜಂಟಿ ಆಶ್ರಯದಲ್ಲಿ ದೇಳಕಟ್ಟೆ ಯನಪೋಯ ಆಸ್ಪತ್ರೆ ಇದರ ಸಹಯೋಗದೊಂದಿಗೆ ದ್ವಿತೀಯ ಸಂಭ್ರಮ ಮತ್ತು ಸಾರ್ವಜನಿಕ ಬೃಹತ್ ರಕ್ತದಾನ ಶಿಬಿರ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿ ಮಾತನಾಡಿದ್ರು. ಯಶಸ್ಸನ್ನು ಗುಟ್ಟಾಗಿದೆ. ಆದ ಕಾರಣ ಈ ರೀತಿಯ ಸಾಮಾಜಿಕ ಕೆಲಸವನ್ನೆಲ್ಲ ಅತ್ಯುತ್ತಮವಾಗಿ ಮುಂದೆ ತಗೊಂಡು ಹೋಗುವಂತ ಅವಕಾಶ ಆಗಲಿ. ತಾಳ್ಮೆ, ಪ್ರೀತಿ, ವಿಶ್ವಾಸ, ಸೋದರತೆ ಇದನ್ನು ನೀವು ಮೈಗೂಡಿಸಿಕೊಂಡು ಹೋಗುವಂತ ಕೆಲಸ ತಾವೆಲ್ಲರೂ ಇವತ್ತು ಮಾಡಬೇಕಾಗ್ತದೆ. ಜೀವನದಲ್ಲಿ ಹೋಗುವಂತ ಕಷ್ಟಗಳು ಬಂದೇ ಬರ್ತದೆ. ಇದನ್ನೆಲ್ಲ ಸಕಾರಾತ್ಮಕವಾಗಿ ಸಹಿಸಿ ಅತ್ಯಂತ ಪ್ರೀತಿಯಿಂದ ಹೋಗುವಂತ ವಿಚಾರ ಇವತ್ತು ಮಾಡಬೇಕಾಗುವಂಥದ್ದು. ಅದಕ್ಕಾಗಿ ಶುಭಾಶಯ ಸಲ್ಲಿಸುತ್ತಾ ಈ ರಸ್ತೆಗೆ ಮತ್ತೆ ಈಗಾಗಲೇ 4.5 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಒಂದು ಮಾದರಿ ರಸ್ತೆ ಮತ್ತೆ ಆಗ್ತದೆ. ನಿಮ್ಮೆಲ್ಲರ ಸಹಕಾರವಂತ ಕೆಲಸ ಪಡೆಯುವಂತ ಅವಕಾಶ ಆಗಲಿ. ಉಳ್ಳಾಲ ನಗರಸಭೆ ವ್ಯಾಪ್ತಿಯ ವಿವಿಧ ಕಡೆಗಳಲ್ಲಿ ಬೇರೆ ಬೇರೆ ರಸ್ತೆಗಳು ನಮ್ಮ ಕುಜುಮೋನಕರ ನೇತೃತ್ವದಲ್ಲಿ ಇಡೀ ರಾಜ್ಯದಲ್ಲೇ ಇವತ್ತು ಅತ್ಯುತ್ತಮವಾದ ನಗರಸಭೆ ಯಾವುದಂತ ಇವತ್ತು ಪ್ರಶಸ್ತಿ ಬಂದಿದ್ರೆ ಅದು ಉಳ್ಳಾಲ ನಗರಸಭೆ ಕುಜುಮೋನಕರ ಅಧ್ಯಕ್ಷತೆ ಬಂದಿದೆ ಅನ್ನೋ ಹೆಮ್ಮೆ ಹೇರಿಕೆ ಅವಕಾಶ ನಾನು ಇವತ್ತು ಮಾಡುವಂಥದ್ದು. ಈ ಸಂದರ್ಭ ಉಳ್ಳಾಲದ ಹಿಂದಿನ ಕಾಜಿ ತಾಜುಲ್ ಉಲಾಮಾ ತಂಗಲ್ ಅವರ ಹೆಸರಿನಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಚಿವ ಖಾದರ್ ಉದ್ಘಾಟಿಸಿದ್ರು. ಸ್ಥಳೀಯ ಸುಧಾಕರ್ ಪೂಂಜಾ ಅವರು ಘಟಕವನ್ನು ಕೊಡುಗೆಯಾಗಿ ನೀಡಿದ್ದಾರೆ. ಉಳ್ಳಾಲ ನಗರಸಭೆಯ ಅಧ್ಯಕ್ಷ ಹುಸೇನ್ ಕುಂಜಿಮೋನು, ಉಳ್ಳಾಲ ಠಾಣಾಧಿಕಾರಿ ಗೋಪಿಕೃಷ್ಣ, ಕೆಪಿಸಿಸಿ ಅಲ್ಪಸಂಖ್ಯಾತ ವಿಭಾಗದ ಕರಾವಳಿ ಅಧ್ಯಕ್ಷ ಯುಬಿ ಸಲೀಂ, ಉಳ್ಳಾಲ ನಗರಸಭೆಯ ಸದಸ್ಯ ಮುಸ್ತಫಾ ಅಬ್ದುಲ್ಲಾ, ಎಸ್ವೈಎಸ್ ದಕ್ಷಿಣ ಕನ್ನಡ ಜಿಲ್ಲಾ ಕೋಶಾಧಿಕಾರಿ ಹನೀಫ್ ಪಿಜಿ, ಮೇಲಂಗಡಿ ಕ್ರಿಕೆಟ್ ಕ್ಲಬ್ ಅಧ್ಯಕ್ಷ ಯಹ್ಯಾ ಬಿಲಾಲ್, ಸಚಿವರ ಆಪ್ತ ಕಾರ್ಯದರ್ಶಿ ಮಹಮ್ಮದ್ ಲಿಬತ್, ಉಪಾಧ್ಯಕ್ಷ ಹನೀಫ್, ಸಲಹೆಗಾರರಾದ ಅಶ್ರಫ್, ಆಜಾದ್ ಫ್ರೆಂಡ್ಸ್ ಸರ್ಕಲ್ ಅಧ್ಯಕ್ಷ ಮುಜಾಫರ್, ಫಿಶ್ ಮಿಲ್ ಮತ್ತು ಆಯಿಲ್ ಅಸೋಸಿಯೇಷನ್ ಅಧ್ಯಕ್ಷ ಎಚ್ಕೆ ಖಾದರ್, ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕದ ಅಡ್ಮಿನ್ ಸಾದಿಕ್ ಪಾಪೂರು ಮತ್ತಿತರರು ಈ ಸಂದರ್ಭ ಉಪಸ್ಥಿತರಿದ್ದರು. ಆರಿಫ್ ಕಲ್ಕಟ, ವಿಪೋ ನ್ಯೂಸ್ 24/7 ಉಳ್ಳಾಲ.